ಜಮ್ಮು ಕಾಶ್ಮೀರದಲ್ಲಿ 8 ವರ್ಷದ ಬಾಲಕಿ ಆಸಿಫಾಳನ್ನ ಅತ್ಯಾಚಾರಗೈದು ಕೊಲೆಗೈದ ಕೊಲೆಗಟ್ಟುಗ ಸಂಖ್ಯೆಗಳ ಕೃತ್ಯವನ್ನ ಖಂಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರತಾಡದ ಆಹ್ವಾನಕ್ಕೆ ಕಾಸರಗೋಡು ಜಿಲ್ಲೆಯಲ್ಲಿ ಅನೇಕ ಮಂದಿ ಜಾತಿ ಮತ ಬರೆತು ಉತ್ತಮ ಬೆಂಬಲವನ್ನು ನೀಡಿದ ಹಿನ್ನೆಲೆಯಲ್ಲಿ ಅಘೋಷಿತ ಹರತಾಳ ಬಹುತೇಕ ಯಶಸ್ಸನ್ನು ಕಂಡಿದೆ. ಯಾವುದೇ ಒತ್ತಡವಿಲ್ಲದೆ ವ್ಯಾಪಾರಿಗಳು ಅಂಗಡಿಗಳನ್ನ ತೆರೆದಿರಲಿಲ್ಲ, ಖಾಸಗಿ ಬಸ್ಗಳು ಓಡಲಿಲ್ಲ. ಆದರೆ ವಿರಳ ಸಂಖ್ಯೆಯಲ್ಲಿ ಸಾರಿಗೆ ಬಸ್ಗಳು ಹಾಗೂ ಖಾಸಗಿ ಬಸ್ಗಳು ಬೆಳಿಗ್ಗೆ ಅಲ್ಪ ಸಮಯ ಸಂಚಾರ ನಡೆಸಿದ್ರು, ಬಳಿಕ ಸ್ಥಗಿತಗೊಂಡಿದೆ. ಯಾವುದೇ ಸೂಚನೆ ನಡೆಸಿದ ಹರತಾಳದಿಂದಾಗಿ ಜನರು ಸಂಕಷ್ಟಕ್ಕೀಡಾದರು. ತೂಮಿನಾಡು, ಕುಂಜತ್ತೂರು, ಮಂಜೇಶ್ವರ, ಉಪ್ಪಳ ಸೇರಿದಂತೆ ಜಿಲ್ಲೆಯ ಹಲವು ಪ್ರದೇಶಗಳಲ್ಲಿ ಯಾವುದೇ ಅಂಗಡಿ ಮುಂಗಟ್ಟುಗಳು ತೆರೆದಿರಲಿಲ್ಲ. ಹರತಾಳಕ್ಕಾಗಿ ಆಹ್ವಾನ ನೀಡಿದ ವ್ಯಕ್ತಿಯನ್ನ ಪತ್ತೆ ಹಚ್ಚಲು ಸೈಬರ್ ಸೆಲ್ ಮುಖಾಂತರ ಕಾರ್ಯಾಚರಣೆ ಆರಂಭಿಸಿದ್ದಾರೆ.